टॉस का है समय. Heads is the call. Two captains are ready. And heads it is. कप्तान ने बल्लेबाजी का फैसला किया है. Opening batsman set up. ಶಾ ಎಂಚಿನ ಪೆಟ್ಟು ಮಾರ್ಯಾವ. ಬಡಿ ಬಡಿ ದಾಂಡಿಗ ಈ ಬಾರಿ ಸಟ್ಟ ಸಿಕ್ಸ್. ಮೇರೆಗೆ ಪರ್ಪಲ್ ಕ್ಯಾಪ್ ಇಜ್ಜಿ ಕಪ್ಪು ಕ್ಯಾಪ್. ಥ್ಯಾಂಕ್ ಯು. 3 ವಿಕೆಟ್ ತೆಗೆದಕ್ಕೆ ನಮ್ಮಲ್ಲಿ ಪರ್ಪಲ್ ಕ್ಯಾಪ್ ಇಲ್ಲಿ ಲಭ್ಯ ಇಲ್ಲ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಅಂಡರ್ಆರ್ಮ್ ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡಿ ನಮ್ಮ ತಂಡ ಎಲ್ಲ ಬರ್ತಾ ಉಂಟು. ನಮ್ಮ ಯಶ್ವಿತ್ ಭಯಂಕರ ಪಿಲಿ ಅವ ಅಂಡರ್ಆರ್ಮ್ ಒಳ್ಳೆ ಬೌಲರ್. ಅವನ ಹಿಂದೆ ಬರ್ತೀವಿ ನಾವು. ಎಲ್ಲ ಹೊಡಿತಾರೆ ಅಂತ ಅಷ್ಟೇ. ನಿಶಾಂತ್ ಇವ ಒಂದು ದೊಡ್ಡ ಫೀಲ್ಡರ್ ಆಯ್ತಾ. ಅಪ್ಕಮಿಂಗ್ ನೆಕ್ಸ್ಟ್ ಅಂಡರ್-19 ಆಡ್ಲಿಕ್ಕಿದೆ. ಅಲ್ಲಿ ಹೋಗ್ತಿದ್ದಾನೆ ಬ್ಯಾಟ್ಸ್ಮನ್ ಗೌತು ಅನ್ನೋ ಚೂರು ಇಂಚು. ನಮಸ್ಕಾರ. ತುಂಬ ಬ್ಯಾಟ್ಸ್ಮನ್ ತುಂಬ ಹೊಡೆದಿದ್ದಾನೆ ಅವ. ತುಂಬ ಹೊಡೆದಿದ್ದಾನೆ ನೋಡಿ. ಇಷ್ಟೊಂದು ಕೆಸರಿ. ಈಗ ಬೆಳಿಗ್ಗೆ ವಿಷಯ ಅಂತ ಹೇಳಿದ್ರೆ ಇವತ್ತು ಒಳ್ಳೆ ಮಳೆ ಬಂದಿದೆ. ಇವತ್ತು ನಮ್ಮ ಮಳೆಯಲ್ಲಿ ಒಂದು ಕ್ರಿಕೆಟ್ ಆಟ. ಓವರ್ಆರ್ಮ್ ಕ್ರಿಕೆಟಿಗೆಲ್ಲ ತುಂಬ ಲಾಗ್ ಮಾಡ್ತಾರೆ. ನಾವು ಅಂಡರ್ಆರ್ಮ್ ಕ್ರಿಕೆಟಿಗೆ ಲಾಗ್ ಮಾಡ್ತಿದ್ದೇವೆ ಇವತ್ತು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಮಳೆಗೆ ಒಂದು ಕ್ರಿಕೆಟ್ ಆಡಲಿಕ್ಕೆ ಖುಷಿ ಆಗ್ತದೆ. ಸೈಕ್ ಆಗ್ತದೆ. ಎದ್ದು ಬಿದ್ದು ಓಡೋ ಸೀನ್ ಎಲ್ಲ ಉಂಟು. ಯಶ್ವಿತ್ ಈ ಒಂಚೆ ಡೈಲಾಗ್ ಇವನು. ನಿನ್ನ ರದ್ದು ಮಾಡ್ತಾರ. ಸುಸ್ತಾಗಿ ಓಡಿ ಬಂದು ಪಾಯಕ್ಕೆ ಲಾಗಿಯೋದು ಡೈಯಲ್ಲ. ನಮ್ಮ ತಂಡದ ಸದಸ್ಯರು ಚಿಂಟು ನಮಸ್ಕಾರ. ಚಾರ್ನ ಪುದರ್ ಎನ್ನ ಪುದರ್ ಸೇಮ್ ಮಾರ ಗೌತ್ ಬಾಯ್. ಅದೇ ಒಂದು ಬಾಚ ಪುದರ್ ತೀತು ಅಲ್ಲಿ. ನಮ್ಮೊಂದು ಲೆಗ್ ಸ್ಪಿನ್ ಎಸೆತಗಾರ. ನಮಸ್ಕಾರ. ಮತ್ತೆ ಸಮಯ ಇರ್ಬೇಕು ಬೈದಲ್ಲಿ. ಮತ್ತೆ ಅವನಿಗೊಂದು ಎಡೆಯಲ್ಲಿ ಒಂದು ಕುರಾಸೆ. ನೆಕ್ಸ್ಟ್ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಒಂದು ಜವನಿಗೊಂದು ಕುರಾಸೆ. ಚಿಂಟು ಪಾಡು. ಹಾಂ ಬೋಲ್ ಡಂಪು. ಹಾಯ್. ಎಷ್ಟು ಸಣ್ಣ ಸಣ್ಣ ಮಕ್ಕಳೆಲ್ಲ ಆಡಲಿಕ್ಕೆ ಬರ್ತಾರೆ. ಎಸ್ 2 captains are ready. ನಂಗೆ ಬ್ರೋ ಫೀಲ್ಡಿಂಗ್ ನೋ ಪ್ರಾಬ್ಲಮ್. ನಮ್ಮ ಗ್ರೌಂಡ್ ನೋಡಿ ಒಂದು ಧರ್ಮಶಾಲದ ಫೀಲ್ ಬರ್ತದೆ. ಅಷ್ಟು ಗ್ರೀನರಿ ಪಕ್ಕದಲ್ಲೆಲ್ಲ ಸೈಕಿದೆ. ಓಪನಿಂಗ್ ಬ್ಯಾಟ್ಸ್ಮನ್ ಸೆಟ್ ಆತೀರಿ. ಈಗ ನಾನು ಬೌಲಿಂಗ್ ಹಾಕ್ಲಿಕ್ಕೆ ಹೋಗುದು. ದಾಲಾಪುಚ್ ಮಂಡೆ ಚಾನ್ ಪುಚ್ ಕ್ಲೋಸ್ ಅಪ್ಪುಡು. ಶಾ ಎಂಚಿನ ಪೆಟ್ಟು ಮಾರ್ಯಾವ. 6 ಪೆಟ್ಟಡ್ಡೆ ವೈದ್ಯನ್. ಹಾಂ ಅಲ್ಲೇ ಕ್ಯಾಮರಾ ಗಿಂಚ ಅನ್ಬಿಡುಗೆ. ಹಾಂ ಅಂದು ಮಾರದೆ. ಶಾಟ್ ಏ ಔಟ್ ಅಂದೆ. ಹೌದು ನೆಟ ಗೊತ್ತಾ. ಶಾಟ್ ಔಪಿದಾಯ್ ಯೂಜ್ ಒನ್. ಮಲ 6 ಹಾಕಿದ್ದೀನಿ ಮಾರ್ರೆ. ವಿಡಿಯೋ ಮನ್ಪುಂಡು ಮನ್ಲಕ್ಕನೆ 6ದ ಪೆಟ್ಟತ್ತ. ಇಲ್ಲಿ ಇವರು ಒಂದು ಊಸ್ ಬೌಲರ್ ಒಂದು ಊಸ್ ಬ್ಯಾಟ್ಸ್ಮನ್. ಏತೆ ತಾಕೋರ್ ಬಂದು ಬೋಲೆ ಒರಿ ರೆಡ್ 6 ಹಾಕ. ನಾನು ಮ್ಯಾಚ್ ಮುಗಿನ್ ಕೈತಲ ಒಂಜರ 6 ಒರಿಯೇಗ್. ಬ್ಯಾಟಿಂಗ್ ಚಿಂಟು ಬಾಲ್ ಬೇತೆ
వెనుకలే బాల్ వేతే బలిపుడు ఎక్కడదాన్ని మండి ఎడుతుంది అనుకోపోవచ్చు బ్యాటింగ్ బ్యాటింగ్ చింటూ చింటూ ఇంచుకోపో కోరు ಈ ಬಾರಿ ಉತ್ತಮ ಹೊಡೆತ ಅಲ್ಲಿ ದಾಂಡಗಳಿಗೆ ಹೋಗದಲ್ಲಿ ಗೌತಮ್ ರವರ ಅಲ್ಲಿ ಏಸತ ಕಡೆಗೆ ಹೋಗದಲ್ಲಿ ಕಟ್ಟಿ ಮುಟ್ಟಿ ಆಟ ಈ ಬಾರಿ ಅವು ನಾನ ಉತ್ತಮವಾಗಿತ್ತು ಉತ್ತಮವಾದ ಹೊಡೆತ ಚೆಂಡು ಸೀದಾ ಸಿ ಮಾರಿಯತ್ತ ಸಬಸ ಸಿಕ್ಸ್ ಇತ್ತ ಸಿಕ್ಸ್ ಅಡ ಬರಡು ಬರಡು ನಾನು ಏತ ಯಾರ ನಾನು ಏತ ಯಾರ ಇರುವ ಶೇಕ್ 37 ಬ್ಯಾಟಿಂಗ್ ಷಟ್ಕ ನಮ್ಮ ಸೋತ ನಾವೀಗ ರನ್ ರೇಟಿಗೆ ಆಡ್ತಾ ಇದ್ದೇವೆ ಅಷ್ಟೇ ಯಸ್ ಸಬಸ್ಸ 6 ಎಸೆತ 19 ಓಟ ಬರಡ ಮ್ಯಾಚ್ ಬೋಂಡು ಬತ್ತನ್ ಯುವರ್ ಆನ್ ಸ್ಕ್ರೀನ್ ಚೆಕ್ ಪೋಂಡು ಡಬಲ್ ಡಬಲ್ ಬಲ ನಮ್ಮ ರನ್ ರೇಟ್ ಗೊಬ್ಬುಗ ಅನ್ನ ಸಂಬಂಧಿರ ಜಟಾಪಟಿ ಓಟ ಒಡಿ ಬಡಿ ದಾಂಡಿಗ ಈ ಬಾರಿ ಸರ್ಕ ಸಿಕ್ಸ್ ಸಿಕ್ಸ್ ಸಮಸ್ಯಾ ಬರಡು ಮ್ಯಾಚ್ ಫೈಟ್ ಆಡಿ ಏತಾಡು ಸಿಂಗಲ್ ಬಂದಿದೆ 16 ಪತ್ತೊಂದು ಮಾರೆ 2 ಎಸೆತ 11 ಓಟ ಬರ್ಲಿ ಜಿಗ್ಗ ಹೋತಿಜವು ಇದು ಹೋಯ್ತು ಮ್ಯಾಚ್ ಹೋಯ್ತು ಬತ್ತನ್ ಮೇರೆಗೆ ಪರ್ಪಲ್ ಕ್ಯಾಪ್ ಇಜ್ಜಿ ಕಪ್ಪು ಕ್ಯಾಪ್ 3 ವಿಕೆಟ್ ತೆಗೆದಕ್ಕೆ ಪರ್ಪಲ್ ಕ್ಯಾಪ್ ಇಲ್ಲಿ ಲಭ್ಯ ಇಲ್ಲ ಮೇರೆಗೆ ಬೇಜಾರ್ದಾಯ್ ನಾವೆರಡು ಮ್ಯಾಚ್ ಹೀನ ಸೋತ್ವಿ ಬಾಸ್ ಸಿಂಗಲ್ ಗೋಬ್ಲೆ ಸ್ಕೋರ್ ಬೈತನ್ ಪದ್ನಾಜಿ ನೆಲಕ್ಕೆ ಹಾಕೊಂಡು ಮಾರೆ ಬರ್ತಿ ಅವಿ ಅಲ್ಲಿ 6 ಹೊಡಿಲಿಕ್ಕೆ ಪ್ರಯತ್ನ ಅಲ್ಲಿ ವಿಫಲ ಅಲ್ಲಿ ಚುಕ್ಕಿ ಚೆಂಡಿನ ನಿಶಾನೆ ವಾಹ್ ನಾಟ್ ಔಟ್ ಪ್ಲೇಯರ್ ಓಪನಿಂಗ್ ಪ್ಲೇಯರ್ ನೋ ಲಾಸ್ ಹತ್ತು ವಿಕೆಟ್ ಹೋತಾನತ್ತ ಟಾರ್ಗೆಟ್ 24 ಎಸೆತ 24 ಓಟ ಬರ್ಲಿ ಚುಕ್ಕಿ ಎಸೆತ ಶಬಾಷ ವಿಡಿಯೋಗೆ ಬಾರಿ ಬೌಲಿಂಗ್ ಈಜಂತ ವಿಜಿನ ಬಾಡುಜಿ 24 ಉತ್ತಮವಾಗಿತ್ತು ಬ್ಯಾಟಿಂಗ್
వైట్ బాల్ బొగతుండా బొగ ನಲ್ವತ್ತೇಳು ರೀ ಯಾರ ನನ್ನ ಕೂಟದಿನ ನನ್ನ ಕೂಟದಿನ ಮೂರು ಬಾಲ್ ಪ್ರಶಾಂತಿ ರನ್ ಬಲ್ಪಿಯಾ ಬಾಲ್ ಟಚ್ ಆತನ ಮಾರೆ ದಂಡೆ ಟಚ್ ಆತನ ಮಾರೆ ನೀಟ್ 23 51 ಗತ ಹಾ ಆತಿ ಕೂಡ ದಾಲ ಬೋಡ ಅಲ್ಲ ಒಂಜಿ ಆರಾಮ ಆರಾಮ ಮನಿ ಪುಚ್ಚು ವೈಟ್ ಬಾಲ್ ಟೈಟ್ 29 ಕಮ್ ಆನ್ ವೇಣು ಐನ್ ಬಾಲ್ ಇರತ್ತ ಗೋಪಾಲ ಐನ್ ಬಾಲ್ ಇರತ್ತ ಆ ವೇಣು ಕಮ್ ಆನ್ ಬಾಲ್ ಮ್ಯಾನ್ ಬಾಲ್ ಲವ್ಲಿ ಗೆಸ್ ಬಾಲ್ ಅದು ವೈಡ್ ಆತ ಇರುವ ಸ್ಟ್ರೈಟ್ ಬಾಲ್ ಒಂದು ಲೆಫ್ಟ್ ಒನ್ ಪ್ಲೇ ನಾಲ್ ಬಾಲ್ ಇರತ್ತ ಒಂದು ಬಾಲ್ ಡಾಟ್ ಆನ್ ಆಗಲ್ಲ ಲೈಫ್ ಬರುತ್ತೆ ವೇಣು ಕಮ್ ಆನ್ ವೈಡ್ ಇಜ ವೇಣು ವೈಡ್ ಬಾಲ್ ವೈಡ್ ನೀ ಕಾತು ಗೊತ್ತಾಗ್ತದೆ ಆಗ ಫುಲ್ ಟಚ್ ಕೊಟ್ಟು ಮೂಜರ್ ಗೊಬ್ಬ ಸೂಪರ್ ಬೈ ಅಲ್ಲ ವಿಡಿಯೋ ಅಲ್ಲ ಸಿ ಬಾಲ್ ಬಂದ ಮಂಡ ಅನ್ನ ಈರೆ ಮಂತಿ ರಡ್ಡು ಕ್ಯಾಚ್ ಕೊಡ್ತಾಡ ನಿಕುಲ ಕಡೆ ಕ್ಯಾಚ್ ಕೊಡ್ತಿಂಡ ಫಸ್ಟ್ ದ ನೋ ಬಾಲ್ ಕಾಚಿ ಕೊಡ್ತಿ ದಾದಪ್ಪ ನಕು ಪತ್ತಿ ದಾದ ಸೈಪಿನ ವೈಡ್ ದ ಪೂರ ಕೊಡ್ತಿಲ್ಲ batting and lovely shot of there one ಕೊರ್ಲೆ ಅಪ್ಪ ಫೈನಾನ್ಸ್ ಸ್ಕೋರ್ ఆతలే మళ్ళీ పదరాడు మీరు కాపలేరు ఎంకులు ఎంకులు 14 ఎక్కు కాండి 7 కాలేకపోతే కాదంత బ్యాటింగ్ 14 ಎಂಕುಲು ಆತು ಬಂತು ಆತು 14 ಕಾಂಡಿ ಎಂಗಲ ಸೀರ್ತಿಕೊಂಡು ಅಪ್ಪು ಬ್ಯಾಟಿಂಗ್ పద్దర్మ అను లాస్ట్ బాల్ అను లాంగ్ బాల్ అను బ్యాటింగ్ ఇరకైనా ఆ కాలి అని ఆసి కలిపియా కల్కల రన్ స్కోర్ మా చలో ఇరు అజ్జు పోగొర్ క ಉಪ್ಪಲ ಮುಖತಾಜಿಲ್ಲ ಬ್ಯಾಟಿಂಗ್ ಬರ್ಲ ಕಟ್ಟರ ನಿಕಲ ಐತೆಂಗಳು ಗ್ಯಾರಂಟಿ ವಿನ್ ಚಲೋ ಅಲ್ಲ ಎಂಕುಲು ಬೊಕ ಸೈಜ ಎಂಕುಲು ಉಲ್ಲ ಎಂಕುಲು ಗೊಬ್ಬ ಸೈಯಡಿ ನಮಕ್ ಗೀಟಾಪೆ ಒಂದು ಪ್ರಶಾಂತ್ ಮಾರೆ ಪೋಪಿನಡ್ದು ಓಡು ಬಾತೀರ್ ನಮಕ್ ಬ್ಯಾಟಿಂಗ್ ದಿಕ್ಕು ನೀರು ಕುಲ್ಲೆ ಮಲ್ಪಂದೆ ನಮಕ್ ಬ್ಯಾಟಿಂಗ್ ಅತ್ತ ಇತ್ತ ವಿನ್ ಆಪುನು ಬೊಕ ಪಂಡ್ರೆ ಅಪ್ಪಿ ಹೋಂಗಿಲ್ಲ ಪೋತೆತ ಬಾಲ್ ಮುಗುಲ್ ಸ್ಕೋರ್ ಜಾಸ್ತಿ ಕೊಡ್ತಾರೆ ಮಾರೆ ಅವೆ ಫಸ್ಟ್ ಕ್ಯಾಚ್ ಬೆಟ್ಟು ಗೊತ್ತನೆ ಬೊಕ ಲಾಸ್ಟ್ ಮೀತು ಕೂತೋದು ಯಾನು ಸಿಕ್ಸಂದಿಲ್ಲ ಆಗಿನ್ ಮಾರ ಮತ್ತೆ ತೆಗೆದನು ಕಾರಿಗೆ ಇದೆಯೋ ಒಂದಿಲ್ಲ ತೂಲ ಈ ಕವರ್ ದೆಪ್ಪು ಕಾರಿಗೆ ಇದೆಯೋ ಒಂದಿಲ್ಲ ಈ ಉಂತುಗೆ ಕಾರ್ ಸಾರಿ ಆಪು ಆಪುಜಿ 6 ಖಾಲಿ ಆತೆ ಹಾ ಬೊಕ ಮೂಲು ಎಂಕುಲು ಮೂಲು ಅಲ್ಲದಲ್ಲ ಒಂದು ಹತ್ತು ನಾಳೆ 6 ಖಾಲಿ ಆರಾಮ ಬರ್ಪುನಿ ಪುರಲ್ಲ ಮ್ಯಾಚ್ ವೈಡ್ ಬಾಲ್ ವೈಡ್ ಆತ ಎಸ್ ಎಸ್ ಸಿ ವೈಡ್ ಬಾಲ್ ನಾ ಅಣ್ಣ ಹಲೋ ಕಾಟೆ ಓಪನ್ ಆಡು ಒಂಜಿನ ಲೈವ್ ಅಂದನು ವಟಸಿ ಹಲೋ ಕುಡ ರಾಜನ ಟೊಪ್ಪಿದ ರಾಜನ ಬಾಲಿ ಪುರಿನ್ ಬ್ಯಾಟಿಂಗ್ ಮೇ 6 ಏ ಪೊಲಿ ಅಜ್ಜು ಬ್ಯಾಟಿಂಗ್ 6 ಅವು ಬೆಟ್ಟು ಕಾಮಾನ್ ಪದ್ದು ಅವು ಬ್ಯಾಟಿಂಗ್ ಪಾಪ ಟೊಪ್ಪಿದಾರ ಮೋಣದ ಜಿಜ್ಜ ಝೂಮ್ ಅಂದೋಲ್ ಮಾರೆ ನಾನು ಮೂಜಾಕೆರ ಖಾಲಿ ಮೂಜಾಕೆರ ಆಯ್ನ್ ಮೂಜೆ ಬಾಲ್ ಯಾಕಂದ್ರೆ ನಮ್ಮ ಇಂಚೆನೆ ಬಂದು ಸಾಕ್ತೀನಿ
ಬ್ಯಾಟಿಂಗ್ ಯಾವ ಪ್ರಸನ್ನ ಒಂಜಿ ಕಾಣಮೆ ಅಲ್ಲ ಡಬಲ್ 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 ಬಲಿಪ್ಪುಮೆ ಹೆಂಗೆ ನೆಕ್ಸ್ಟ್ ಪೂರ ಲಾಸ್ಟ್ ದಿ ಓಡ್ಚಿ ಮಾರೆ ಪಾಡ್ಲನ್ನ ಈ ಜನ ಏತು ಬೊಟ್ಟುನ ಬ್ಯಾಟಿಂಗ್ 6 ಮೇ ಯಾನ್ ಪಂಡೆ ಏ ಬಲ ಬಲ ಔಟ್ 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 ಬ್ಯಾಟ್ ದೀತಿಜೆ ಔಟ್ ಔಟ್ ಕ್ಲೀನ್ ಔಟ್ 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 ये बैट दीती जा हाँ बैट दीती जे आउट आउट जी जी जगह क्लीन आउट है हाँ बैट दीती जे आउट आउट बैट दीती जे विजय आउट है बू ये बैट दुम दीप न मोल बुर्दा तुम ಕೊಡಗಟ್ಟಿ ನಿನ್ನ ಕೈ ಗಟ್ಟಿ ಬರ ಓ ಎಸ್ ವಾಲ್ ಅಂತೆ ಉಂಟು ಎಸ್ ವಾಲ್ ಮುಟ್ಟುಲೆ ವೈಡ್ ವಾಲ್ ಮುಟ್ಟು ವೈಡ್ ಒಂಜಿ ಬಾಲ್ ಹಾಕ್ಲಿ 14 13 ವೈಡ್ ಉಲಾತಿದೆ ನೆಟ್ಟೆದು ಆಜೆ ವಾಸಿ ನಾಲ್ಕು ಮೂಜಿ ವಿನ್ ಆಯ್ತು ವೈಡ್ ಎಂಕಲ್ ಲೀಡ್ ತುಂಬ ಟಫ್ ಇತ್ತು ಇವತ್ತು ಭಾರಿ ಒಂದು ಜಟಾಪಟಿ ಮ್ಯಾಚ್ ಕಲಾ ಎಂಥ ವಿಷಯ ಗೊತ್ತುಂಟದ ಇವ ಬಂದಮೇಲೆ ನಾವೆಲ್ಲ ಮ್ಯಾಚ್ ವಿನ್ ಇವತ್ತು ಮಿಸ್ಟರ್ ವೇಣುಗೋಪಾಲ್ ಸೇ ಇಡೆ ಕ್ಯಾಮರಾಗೊಂದು ತೋಪದ ನಿಂಚಿನ ಜಂಪ್ ಮತ್ತೆ ಭಯಂಕರ ಒಂದು ಸ್ಟಾರ್ದ ಕೈ ಗೈಸ್ ಇವತ್ತು ವಿಡಿಯೋ ಫುಲ್ಲು ಸಕ್ಕದಾಗಿತ್ತು. ಫಸ್ಟ್ 4 ಮ್ಯಾಚ್ ಉಂಟಲ್ಲ ನಾವು ಸೋತ್ವಿ ಆಯ್ತಾ. ಫಸ್ಟ್ 4 ಮ್ಯಾಚ್ ಅಲಕ್ಕ ಹೀನಾಯ. ಲಾಸ್ಟ್ 3 ಮ್ಯಾಚ್ ನಮ್ದೊಂದು ಕಮ್ ಬ್ಯಾಕ್. ಅದು ವೇಣುಗೋಪಾಲ್ ಅಂತ ಪರಂಗು ಪಿಚ್ಚೆ ತರ ಅವ ಬಂದೊಂದು ಭಯಂಕರ ಸ್ಟಾರ್ ಚೇಂಜ್ ಮಾರೆ ಕೇಳಲಿಕ್ಕಿಲ್ಲ. ಪದ್ದುನ ಬಾಲಿಗೆ ಇವತ್ತು ನಾನು ಲಾಸ್ಟ್ ಮ್ಯಾಚಲ್ಲಿ 2 ಕೊಟ್ಟಿದ್ದೇನೆ. ಎಂತ ಕೊಟ್ಟದ್ದು? ಸಿಂಗಲ್. ಕಲಾತ್ಮಕ ಶೈಲಿಯಲ್ಲಿ ಒಂದು 2-3 ಶಾಟ್ ಎಲ್ಲ ಆಡಿದ್ವಿ. ತುಂಬ ಕತ್ತಲಾಯಿತು. ನಿನ್ನ ಬಾಲ್ಗೆ ನಾನು ಐ ಥಿಂಕ್ ಇವತ್ತು ಎಷ್ಟು 2 6 2 ಪರವಾಗಿಲ್ಲ. ಇವರೆಷ್ಟು ಒಂದು ಹೊಡೆದಾರ ಅಂತ ಇವರ ಬಾಲ್ ಒಂಜಿ ಹಾಕಿನ ರೆಡ್ ಏ ಬೇಡ ಅದೆಲ್ಲ ನೀವು ಇದು ಮಾಡಿ ನನ್ನ ಪ್ರಚಾರ ಬೇಡ ಅದು ಬೇಡ. ಗೈಸ್ ಇಟ್ಸ್ ಟೈಮ್ ಟು ಸೈನ್ ಆಫ್. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ವಿಡಿಯೋ ಯಾವ ಥರ ಆಗಿದೆ ಅಂತ. ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇವೆ. ಬಾಯ್.